ಆರೋಗ್ಯದ ಜೊತೆಗೆ ಸಂಪಾದನೆ ಎಂಬ ಶ್ಲೋಕಗಳೊಂದಿಗೆ ಮಾರುಕಟ್ಟೆಯಲ್ಲಿ ಇದೀಗ ಭಾರಿ ಸದ್ದು ಮಾಡುತ್ತಿರುವ ವಿ ಸ್ಟಾರ್ ಪ್ಲಸ್ ಲೈಫ್ ಸ್ಟೈಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವತಿಯಿಂದ ಕೇರಳ ಕರ್ನಾಟಕ ಗಡಿ ಪ್ರದೇಶ ಹಾಗೂ ಸಪ್ತ ಭಾಷಾ ಭೂಮಿಯಾದ ಮಂಜೇಶ್ವರದ ಹೃದಯ ಭಾಗವಾದ ಹೊಸಂಗಡಿ ಗ್ರ್ಯಾಂಡ್ ಆಡಿಟೋರಿಯಂನಲ್ಲಿ ಸ್ಥಳೀಯರ ಬಹುಕಾಲದ ಬೇಡಿಕೆಯಂತೆ ಕೇರಳ ವಿ ಸ್ಟಾರ್ ಪ್ಲಸ್ ಮೆಗಾ ಈವೆಂಟ್ 2022 ಆಯೋಜಿಸಲಾಯಿತು. ಸಾಧನೆಗೆ ವಿದ್ಯಾಭ್ಯಾಸ ಮುಖ್ಯವಲ್ಲ, ಕಷ್ಟಪಟ್ಟು ದುಡಿದರೆ ಯಾವೊಂದು ವ್ಯಕ್ತಿಯೂ ಹುಬ್ಬಿರುತ್ತಾನೆ ಎಂಬುದನ್ನು ತನ್ನ ಜೀವನದ ಸಾಧನೆಯ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟು ಇಂದು ಸಾವಿರಾರು ಕುಟುಂಬದ ಅನ್ನದಾತರಾಗಿರುವ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿಯವರು ಸಪ್ತಭಾಷಾ ಸಂಗಮ ಭೂಮಿಗೆ ಆಗಮಿಸುತ್ತಿದ್ದಾರೆಂಬ ಪ್ರಚಾರದಲ್ಲಿ ಇವರನ್ನ ನೇರವಾಗಿ ನೋಡಲು ಹಾಗೂ ಅವರ ಮಾತನ್ನು ಆಲಿಸಲು ಕಾಸರಗೋಡು ಜಿಲ್ಲೆಯ ನಾನಾ ಭಾಗಗಳಿಂದ ಸಹಸ್ರಾರು ಮಂದಿ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಿದ್ರು. ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಬೆಳೆದು ವೆಲ್ನೆಸ್ ಕ್ಷೇತ್ರದಲ್ಲಿ ಹೆಸರುವಾಸಿಯಾದ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿಯವರು ಮೊದಲು ಸೈಕಲ್ನಲ್ಲಿ ಆರಂಭಿಸಿದ ಉದ್ಯೋಗದೊಂದಿಗೆ ಇವರು 2002ರಲ್ಲಿ ವಿದ್ಯಾಭಾರತಿ ಎಂಬ ವಿದ್ಯಾಸಂಸ್ಥೆಯನ್ನ ಆರಂಭಿಸಿ ಇದರ ಜೊತೆಯಾಗಿ ರೂಪಿಸಿದ ವಿ ಸ್ಟಾರ್ ಪ್ಲಸ್ ಸಂಸ್ಥೆ ಆಯುರ್ವೇದಿಕ್ ಆಹಾರಯುಕ್ತ ಪದಾರ್ಥ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದೀಗ ಭಾರಿ ಖ್ಯಾತಿಯನ್ನ ಪಡೆಯುವುದರ ಜೊತೆಗೆ ಮಾರುಕಟ್ಟೆಯಲ್ಲಿ ಭಾರಿ ಸದ್ದು ಮಾಡುತ್ತಿರುವುದು ಇತರ ಕೆಲವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಗೆ ತಂದ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಹುಟ್ಟಿದ್ದು ಬಡತನದಲ್ಲಾದರೂ ಸಾಧನೆಯಲ್ಲಿ ಬಡತನವನ್ನ ಇಲ್ಲವಾಗಿಸಿ ಬೆಸ್ಟ್ ಬಿಸಿನೆಸ್ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿದ ಅದ್ಭುತ ವ್ಯಕ್ತಿಯಾಗಿದ್ದಾರೆ. ಇದೀಗ ವಿ ಸ್ಟಾರ್ ಪ್ರಾಡಕ್ಟ್ನಿಂದ ನೂರಾರು ಕೋಟಿ ಆದಾಯವನ್ನ ಪಡೆಯಲಾಗುತ್ತಿದೆ. ತಾನು ಓದುತ್ತಿರುವಾಗಲೇ ಕೆಲಸದ ಹಾದಿಯನ್ನ ಹಿಡಿದಿರುವ ಹಿನ್ನೆಲೆಯಲ್ಲಿ ನನ್ನ ಬದುಕಿನ ಸಾಧನೆಗೆ ಸ್ಫೂರ್ತಿಯೇ ಸ್ನೇಹಿತ ಎಂದು ಹೇಳುತ್ತಿರುವ ಅಫ್ಸರ್ ಹಿಂದೂಸ್ತಾನಿ ಅಂದು ಕೆಲಸಕ್ಕಾಗಿ ಅಲೆದಾಡಿ ಇಂದು ಉದ್ಯೋಗ ನೀಡುವಲ್ಲಿ ಯಶಸ್ಸನ್ನ ಕಂಡಿರುವುದಾಗಿ ಹೇಳುತ್ತಿದ್ದಾರೆ. ಹೊಸಂಗಡಿ ಗ್ರ್ಯಾಂಡ್ ಆಡಿಟೋರಿಯಂನಲ್ಲಿ ಕೇರಳ ಸ್ಟಾರ್ ಮೆಗಾ ಈವೆಂಟ್ ಅನ್ನ ದುರ್ಗಿಪಳ್ಳ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಧಾರ್ಮಿಕ ಪಂಡಿತ ಧರ್ಮೇಂದ್ರ ಗುರೂಜಿಯವರು ದೀಪ ಪ್ರಜ್ವಲನೆಗೆ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಹಾಗೂ ಗೌರವಾನ್ವಿತ ವ್ಯಕ್ತಿಯಾಗಿ ಆಗಮಿಸಿದ ಸಂಸ್ಥೆಯ ಆಡಳಿತ ನಿರ್ದೇಶಕರು ಆಗಿರುವ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿಯವರು ಮಾತನಾಡಿ, ನನಗೆ ನಿಮ್ಮೆಲ್ಲರನ್ನ ಭೇಟಿಯಾಗಲು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಅತೀವ ಸಂತೋಷ ಪಡುತ್ತಿದ್ದೇನೆ. ವಿ ಸ್ಟಾರ್ ಪ್ಲಸ್ ಇದೀಗ ಗಲ್ಫ್ ರಾಷ್ಟ್ರದಲ್ಲೂ ಪ್ರಖ್ಯಾತಿಯನ್ನ ಪಡೆಯುತ್ತಿದೆ. ಜೊತೆಯಾಗಿ ಕೇರಳದಲ್ಲೂ ವಿ ಸ್ಟಾರ್ ಪ್ಲಸ್ಗೆ ಉತ್ತಮ ಬೆಂಬಲ ಸಿಗುತ್ತಿದೆ. ಇದಕ್ಕೆ ಇಂದು ಇಲ್ಲಿ ಸೇರಿದ ಜನಸಾಗರವೇ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಯಾಕಂದ್ರೆ ನಾನು ರಂಜಾನ್ ಊರ ಮಕ್ಕಳಲ್ಲಿ ಜೋಡಿನ ಮಧ್ಯದಲ್ಲಿ ಜೋಡಿನ ಇದ್ದೀನಿ. ನನಗೆ ಹಾಗಾಗಿ ದುಬೈಯಲ್ಲಿ ಮಲ್ಬಾರ್ ಗೋಲ್ಡ್ ಅದೇ ಫಸ್ಟ್ ಸೆಕೆಂಡ್ ಪ್ಲೇಸ್, ಲುಲು ಅದು ಫಸ್ಟ್ ಸೆಕೆಂಡ್ ಪ್ಲೇಸ್, ಇಡೀ ಸೌದಿ ದುಬೈನ ಇದ್ದೆ. ನಮಗೆ ನೀವು ಮಾತಾಡ್ಕೊಂಡ ಚಪ್ಪಾಳೆ ಕೊಟ್ಟರೆ ಸ್ವಲ್ಪ ನಗಾಡ್ತಾ ಇದ್ರೆ ಕ್ಲಾಪ್ ಕೊಡ್ತಾ ಇದ್ರೆ ಇವತ್ತು ಬಂದಿರೋ ನೋಡಿ ಕೇರಳಕ್ಕೆ ನಾವು ಬಂದಿದ್ದೀವಿ. आपके केरला के शहर में कर्नाटक से हम आए हैं, हम आपके मेहमान हैं. तो मेहमान को इस तरह नहीं, आप मेहमान को इस्तेकबाल इस तरह से करते हो क्या? इस्तेकबाल इस तरह से करना है कि जोर से यस. ಕಂಪನಿಯ ಟೀಮ್ ಲೀಡರ್ ಆಗಿರುವ ಮನೋಜ್ ಕುಮಾರ್ ಬಡಾಚಿ ಅವರು ಮಾತನಾಡಿ, ಆರೋಗ್ಯದ ಜೊತೆಗೆ ಸಂಪಾದನೆ ನೀಡುವ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಹುಟ್ಟಿಕೊಂಡ ಈ ಆಯುರ್ವೇದ ಕಂಪನಿ ಇದೀಗ ಜಗತ್ತಿನಾದ್ಯಂತ ಉತ್ತಮ ಸಂಚಲನವನ್ನ ಸೃಷ್ಟಿಸಿದೆ. ಈ ಭಾಗ್ಯವನ್ನ ಕೇರಳದ ಜನತೆಗೆ ತಲುಪಿಸುವ ಉದ್ದೇಶದಿಂದ ಇವತ್ತು ಇಲ್ಲಿ ಈ ಬೃಹತ್ತಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು. ವಿ ಸ್ಟಾರ್ ಪ್ಲಸ್ ಮೆಗಾ ಈವೆಂಟ್ 2022 ನಮ್ಮ ಹೊಸಂಗಡಿಯ ಗ್ರ್ಯಾಂಡ್ ಆಡಿಟೋರಿಯಂ. ವಿ ಸ್ಟಾರ್ ಪ್ಲಸ್ ಏನಂತ ಹೇಳಿದ್ರೆ, ನಮಗೆ ಬೇಕಾಗಿರುವಂಥ ಈ ಆಯುರ್ವೇದ ಪದ್ಧತಿಯನ್ನು ಒಂದು ಅನುಸರಿಸಿಕೊಂಡು ಜನಗಳಿಗೆ ಬೇಕಾಗಿರುವಂಥ ರೋಗ ಈಗ ಭಾರತ ಏನಾಗಿದೆ ಅಂದರೆ ದೇಶದಲ್ಲಿ ಆರೋಗ್ಯವಂತವರು ತುಂಬ ಜನ ಇದ್ದಾರೆ, ಅನಾರೋಗ್ಯದಲ್ಲಿ ಬಳಲುವವರು ತುಂಬ ಜನ ಇದ್ದಾರೆ. ಈ ಅನಾರೋಗ್ಯ ಮತ್ತು ಆರೋಗ್ಯವನ್ನು ಕೊಡಬೇಕು, ಆರೋಗ್ಯದ ಜೊತೆಗೆ ಸಂಪಾದನೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಚಿಕ್ಕಮಗಳೂರಿನಲ್ಲಿ ಬೆಳೆದಂತಹ ಒಂದು ವಿ ಸ್ಟಾರ್ ಪ್ಲಸ್ ಸಂಸ್ಥೆಯು ಈಗ ಜನಗೆ ಮನ್ನಣೆಯನ್ನು ಪಡೆದು ಭಾರತಾದ್ಯಂತ ಹೆಸರನ್ನು ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡಿಸುವಂಥ ವಿ ಸ್ಟಾರ್ ಪ್ಲಸ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಅವರು ನಮ್ಮ ಹೊಸಂಗಡಿಯ ಮಣ್ಣಿಗೆ ಗ್ರ್ಯಾಂಡ್ ಆಡಿಟೋರಿಯಂ ಮಣ್ಣಿಗೆ ಈಗ ಕ್ಷಣದಲ್ಲಿ ಬರ್ತಾ ಇದ್ದಾರೆ. ಅವರು ಬರಬೇಕಾದ್ರೆ ನಾವು ಅವರನ್ನು ಆದರಣೀಯವಾಗಿ ವೆಲ್ಕಮ್ ಮಾಡುತ್ತಾ ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಶಿಬಿರವನ್ನು ಕೊಡುವ ಮುಖಾಂತರ ಅವರಿಗೆ
ಜನಗಳಿಗೆ ಸಂಪಾದನೆಯನ್ನು ಮಾಡುವ ಒಂದು ಉದ್ದೇಶದಿಂದ ಈ ಹೊಸಂಗಡಿ ಜನಗಳಿಗೆ ಭಾಗಕ್ಕೆ ಒಂದು ವಿಶೇಷವಾದ ಒಂದು ಮಾಹಿತಿ ಶಿಬಿರವನ್ನು ಕೊಡಬೇಕಂತೇಳಿ ನಾವು ಗ್ರ್ಯಾಂಡ್ ಆಡಿಟೋರಿಯಂ ಒಂದು ಫಂಕ್ಷನ್ನ ಹಚ್ಕೊಂಡಿದೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನು ಉಪಯೋಗಿಸಿಕೊಂಡು ಮುಂದೆ ಬರುವಂಥ ಇದು ಲೈವನ್ನು ವೀಕ್ಷಿಸಿ ಬರುವಂಥ ನಿಮಗೆ ಜನಗಳಿಗೆ ಬೇಕಾಗಿರುವಂಥ ಅನಾರೋಗ್ಯದಿಂದ ಎಲ್ಲೋ ಉದ್ದೇಶ ತುಂಬ ಜನ ಸಕ್ಕರೆ ಕಾಯಿಲೆಯಿಂದ, ಶುಗರಿಂದ, ಗಂಟು ನೋವು, ಥೈರಾಯ್ಡ್, ಕ್ಯಾನ್ಸರ್ ಇಂತಹ ರೋಗಗಳನ್ನು ಬಳಲ್ತಿದ್ದಾರೆ. ಯಾಕೆ ಬಳಲ್ತಿದ್ದಾರೆ ಅಂದರೆ ನಾವು ತಿನ್ನುವಂಥ ಆಹಾರ ಪದ್ಧತಿಗಳು ಏನಾಗಿದೆ ಅಂದರೆ ಎಲ್ಲವೂ ರಾಸಾಯನಿಕ ಆಗಿದೆ. ಈ ರಾಸಾಯನಿಕ ಪದ್ಧತಿಯಿಂದ ಜನಗಳಿಗೆ ಒಂದು ಆಯುರ್ವೇದ ಪದ್ಧತಿಯನ್ನು ಬೆಳೆಸಿಕೊಂಡು ಎಲ್ಲರಿಗೂ ಒಂದು ಉತ್ತಮ ಆರೋಗ್ಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಬಂದಿದ್ದಾರೆ. ಕಂಪನಿಯ ಇನ್ನೊಬ್ಬ ಲೀಡರ್ ಹಾಗೂ ಪ್ರೆಸಿಡೆಂಟ್ ರ್ಯಾಂಕ್ ಅಚೀವರ್ ಆಗಿರುವ ಗಿರೀಶ್ ಕೆ ಅವರು ಮಾತನಾಡಿ, ಬಿ-ಸ್ಟಾರ್ ಎಂಬ ಸಂಸ್ಥೆಯನ್ನ ಕೇರಳಕ್ಕೆ ಪರಿಚಯ ಮಾಡುವುದರೊಂದಿಗೆ ಒಂದು ಹೊಸ ಅಧ್ಯಾಯವನ್ನ ಇವತ್ತು ತೆರೆಯಲಿದ್ದೇವೆ. ಇವತ್ತಿನ ವಿಶೇಷತೆ ಎಂದರೆ ಈ ಸಂಸ್ಥೆಯ ವತಿಯಿಂದ ನೀಡಲಾದ ಆಯುರ್ವೇದಿಕ್ ಔಷಧಿಯಿಂದ ಗುಣಮುಖರಾಗಿ ಸಹಜ ಜೀವನಕ್ಕೆ ಮರಳಿದವರು ಇಂದು ನಮ್ಮೊಂದಿಗಿದ್ದಾರೆ. ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿರುವುದಾಗಿ ಅವರು ಹೇಳಿದರು. ಬಿ-ಸ್ಟಾರ್ ಅನ್ನೋ ಸಂಸ್ಥೆಯನ್ನು ಇವತ್ತು ಕೇರಳಕ್ಕೆ ಪರಿಚಯ ಮಾಡುವ ಮುಖೇನ ಈ ಒಂದು ಹೊಸ ಒಂದು ಅಧ್ಯಾಯವನ್ನು ಓಪನ್ ಮಾಡಲಿಕ್ಕೆ ಬೇಕಾಗಿ ಇವತ್ತು ಬಿ-ಸ್ಟಾರ್ ಸಂಸ್ಥೆ ಆಡಳಿತ ನಿರ್ದೇಶಕರು ಅಫ್ಸರ್ ಅಹಮ್ಮದ್ ರವರು ಈ ಒಂದು ಸಭಾಂಗಣಕ್ಕೆ ಬರಲಿಕ್ಕಿದ್ದಾರೆ. ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ, ಬಿ-ಸ್ಟಾರ್ ಸಂಸ್ಥೆ ಹಲವಾರು ಜನರ ಆರೋಗ್ಯವನ್ನು ಸರಿಪಡಿಸ್ತಾ ಇವತ್ತು ಈ ಒಂದು ಆರೋಗ್ಯವನ್ನು ಸರಿಪಡಿಸುವಂಥ ಒಂದು ಔಷಧಿಯುಕ್ತ ಆಹಾರವನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸದಲ್ಲಿ ಈಗಾಗಲೇ ಯಶಸ್ವಿಯಾಗಿ 22 ರಾಜ್ಯಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಮುಂದುವರಿಸ್ತಾ ಹೋಗ್ತಾ ಇದೆ. ಇವತ್ತು ಬಿ-ಸ್ಟಾರ್ ಸಂಸ್ಥೆಯಲ್ಲಿ 1 ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಜನರು ಉದ್ಯೋಗವನ್ನು ಪಡ್ಕೊಂಡು ತಮ್ಮ ಜೀವನ ಶೈಲಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ದಿನ ಕೇರಳದ ಎಷ್ಟೋ ಒಂದು ಸಮಾಜಮುಖಿ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಸನ್ಮಾನ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಇವತ್ತು ಈ ಮುಖೇನ ನಾವು ಬಿ-ಸ್ಟಾರ್ ಸಂಸ್ಥೆಯನ್ನು ಒಂದು ಅದ್ಭುತವಾದಂಥ ಬದಲಾವಣೆಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ರುಬಿ ಡೈಮಂಡ್ ಅಚೀವರ್ ಶ್ರೀನಿವಾಸ್ ರೆಡ್ಡಿ, ಉಪ್ಪಳ ಫ್ರಾಂಚೈಸಿ ಮಾಲಕ ಡಾಕ್ಟರ್ ಅಬುಬಕರ್, ಧಾರ್ಮಿಕ ನೇತರಾದ ಅತಾವುಲ್ಲಾ ತಂಗಲ್, ಬಿ-ಸ್ಟಾರ್ ಪ್ಲಸ್ ಟೀಮ್ ಲೀಡರ್ಗಳಾದ ರಾಜನ್, ಪ್ರಕಾಶ್, ಜಯಚಂದ್ರನ್ ಸೇರಿದಂತೆ ಇತರ ಹಲವು ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ರು. ಕರ್ನಾಟಕದಲ್ಲಿ ಮಾಡಿದ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟು ಶಾಲೆಗಳನ್ನು ನಿರ್ಮಿಸುವ ಉದ್ದೇಶವನ್ನ ಕಂಪನಿ ಇಟ್ಟುಕೊಂಡಿರುವುದಾಗಿ ಉಪ್ಪಳ ಫ್ರಾಂಚೈಸರ್ ಡಾಕ್ಟರ್ ಅಬುಬಕರ್ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿ ಪ್ರಾದೇಶಿಕ ಜನತೆಯ ಸಹಕಾರವನ್ನ ನಿರೀಕ್ಷಿಸುತ್ತಿರುವುದಾಗಿ ಅವರು ಹೇಳಿದ್ರು. ವೇದಿಕೆಯಲ್ಲಿ 13 ಸಮಾಜ ಸೇವಕರನ್ನ ಗುರುತಿಸಿ ಹಾಗೂ ಕಂಪನಿಯ ಕ್ರೂಸ್ ಅಚೀವರ್ಗಳಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.